ಇಡತನೆ ಸೋಕಾತನೆ ಏನೆಲ್ಲ ಟೇಸ್ಟ್ ಮಂತದೆ ತಿನ್ಸಲೆ ತಿಂಜಿ ಹೊರ್ತುಂಟದಿಂದ ಆಡಿ ಬರ್ತುಂಡು ಅಂದ ಪುಂಡಲ್ಲ ಕೋರಿನಟೆ ಹಾಕ್ಬಿಡು ಸತಿ ಐತೆ ಇಲ್ಲ ಅಂದದು ಅಡೇಗ ಚೂರು ಬೆಚ್ಚಾರ ಬೊಕ್ಕ ಬಲ್ತುಗ ಮಿಕ್ಸಪ್ ಮತ್ತೆ ಮಾಡ್ಲಿಕ್ಕಂತೆ ನಮಸ್ಕಾರ ನಮಸ್ಕಾರ ಏನೇನಿದಾದ ಸ್ಪೆಷಲ್ ಏನಿ ಊರ್ದ ಕೋರಿ ಸುಕ್ಕ ಅಲ್ಪ ಗಂದು ಇವತ್ತು ಅವರು ಊರಿನ ಕೋರಿ ನಾಟಿ ಕೋಳಿಯ ಸುಕ್ಕ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ವಿಲೇಜ್ ಸ್ಟೈಲ್ ಅದೇ ಮಂದ ಬಿಸಲೆ ದೀಕ ಎಣ್ಣೆ ಬೈಪುಗ ಸರಿ ಎಣ್ಣೆ ಬೈಪುಗ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇವೆ ನಾವೀಗ ತೆಂಗಿನೆಣ್ಣೆ ಪರಿಮಳ ಜಾಸ್ತಿ ತಾರದೆಣ್ಣೆ ಅವತ್ತದೊಂದು ಊರ್ದ ನಮ್ಮ ಇದೆತ್ತನ ಎಣ್ಣೆ ಅಂತ ಅಂದು ನೀರುಳ್ಳಿ ಬೇವಿರೆ ಒಂಚೂರು ಕಮ್ಮೆನ ಬರ್ರ ಜೀರಿಗೆ ನೀರುಳ್ಳಿ ಕರಿಬೇವು ಸ್ವಲ್ಪ ಜೀರಿಗೆ ಅದು ಪಾಡ್ದು ಒಗ್ಗರಣೆ ಪಾಡ್ದು ಕೋರಿ ಪಾಡ್ಕ ಸರಿ ನೆಂದು ಪಾಡ್ಕ ಜೀರ್ದಾರಿ ಬೊಕ್ಕ ಪಾಡ್ಕ ಅವಿತ ಕಪ್ಪಾಪುಂಡು ಜೀರ್ದಾರಿತ ಬುಚ್ಚಿನ ಎಲ್ಲ ದೂರ ಐತ ಪಾಡ್ಕೊಂಡು ಒಂಚೂರು ಕಾಯೋಡು ಅದೋಟೆ ಕಾಯಿಲೆ ಯಾರುಡು ನಿಂಜೆ ಕೆಂಪಾಡ್ದು ಇಜ್ಜಿ ಜೀರಿಗೆ ಬೊಕ್ಕ ಪಾಡ್ಕ ಒಂಚೂರು ಅವು ಕಾಯೋಡು ಕಾಯದೆ ಕೋರಿ ಕೊರ್ಪರ ಮಿನಿ ಕೋರಿ ಕೊರ್ಪುಂಡು ಕೋರಿಲು ಕೊರ್ಪಾತೆ ಕೊರ್ಪುನ ಕೋರಿ ಉಂಟು ಉಂಡತೆ ಪೂಜೆ ಉಂಡು ಬೊಕ್ಕ ಬೆರಡೆ ಬೊಕ್ಕ ತೂಕದ ಲೆಕ್ಕ ಕೊರ್ಪುನ ಬೊಕ್ಕ ಕಿಂಡಿಲ್ದಲ್ಲ ಕೊರ್ಪುನ ನೆಂಚೆನೆ ಕೊರ್ಪುನ ನಿಮ್ಗೆ ಯಾರಿಗಾದ್ರೂ ಕೋಳಿ ಎಲ್ಲ ಬೇಕಿದ್ರೆ ನಮಗೆ ವಾಟ್ಸಪ್ ಇಲ್ಲದಿದ್ದರೆ ಕಾಲ್ ಮಾಡಿ ನಾವೊಂದು ನಂಬರನ್ನು ನಾನು ಡಿಸ್ಪ್ಲೇ ಮಾಡ್ತೇನೆ ಓರೋರ ಒಂದು ಲಾಪು ಜಿಂಕ್ಲೆಗೆ ಅಂಚ ಎರಡಾಂಡ್ಲ ಕಡಪ್ಪದು ಪರಿಚಯದ ಕುರ್ದು ಅಂತೆ ಅಂಚ ಕೊರ್ಪ ದೆತೊಂಡೋಲಿ ಕೆಜಿ ಲೆಕ್ಕ ಏಪಲ ಎಂಕ್ಲೆಗ್ ಕೊರ್ರ ಬತ್ತದು ಕುಣದು ಕೊರ್ರ ಎಂಕ್ಲೆಗ್ ಮತ್ತೆ ಬಂಗ ಹಾಕೊಂಡಾತ ಐಕ್ ಅಂಚ ಎರಡಾಂಡ್ಲ ಪರಿಚಯದ ಕಡಪ್ಪುಡುದು ಫೋನ್ ಮಲ್ಪೊಡು ಇಂಚಿನಡೆ ಎಂಕ್ಲು ಬರ್ಪ ಎಂಕ್ಲೆ ಕಡಪ್ಪುಡುದು ಕೊರ್ಲೆಂದು ಅಂಚ ಕಡಪ್ಪುಡುದು ಕೊರ್ಕ ಸೀಸನ್ ವೈಸ್ ಚೇಂಜ್ ಟೈಮ್ ಪೋಯ್ಲೆಕನೆ ಜಾಸ್ತಿ ಆಪುಂಡು ಅದೇ ಟೈಮ್ ಸೀಸನ್ ವೈಸ್ ನಮ್ಮ ಪ್ರೈಸ್ ಚೇಂಜ್ ಆವಂದೇ ಒಪ್ಕೊಂಡು ಅಂಡ ಬೋಡಿ ತಿನ್ನಕಲು ಇಪ್ಪುಜಿ ಅದೇ ಜಾಸ್ತಿ ಆವಂದು ಹೋಗ್ಕೊಂಡು ಇತ್ತೆ ಒಂಚೂರು ಲಾಕಿಲು ಕಮ್ಮಿ ಆಂದತೆ ಲಾಕಿಲು ಕಮ್ಮಿ ಇಲ್ಲ ಪೂಂಜೆರ್ಲು ಇತ್ತೆ ಪೂಂಜೆಲ್ಲ ಇತ್ತೆ ಜಾಸ್ತಿ ಸರಿ ಲಾಕಿಲಿ ಇತ್ತೆ ಕೆಲವು ಸೇಲ್ ಆಂಡ್ ಅವೇ ಕೆಲವು ಪೋಂಡತ ಲಾಕಿಲು ಕಮ್ಮಿ ಪೂಂಜೆರ್ಲೆ ಜಾಸ್ತಿ ಉಂಡು ಅಂಚ ಬೋಡಿ ತಿನ್ನಕ್ಲಾದಿತ್ತೆ ನಂದಾಂಡ ಯಾ ನಂಬರ್ ಒಂಜಿ ಡಿಸ್ಪ್ಲೇ ಮಂತುಪ್ಪೆ ಒಂಜಿ ವೇಳೆ ಕಾಲ್ ದೇಜಿ ನಂದಾಂಡ ಒಂಜಿ ವಾಟ್ಸಪ್ ಮಲ್ಪಲೆ ಗೊತ್ತಾಪುಂಡು ಕಾಲೇ ದೆಪ್ಪರ್ನಂಡ ಗೊತ್ತು ಇಜ್ಜಿಂದಂಡ ಪಕ್ಕಕ್ಕೆ ಇಜ್ಜಿಂದಂಡ ಗೊತ್ತಾಪುಜಾತ ಅಂದ ಯಾರಿಗಾದ್ರೂ ಬೇಕಿದ್ರೆ ನಾನು ನಂಬರನ್ನು ಡಿಸ್ಪ್ಲೇಲಿ ಹಾಕಿಡ್ತೇನೆ ಅಲ್ಲ ಇಲ್ಲದಿದ್ದರೆ ವಾಟ್ಸಪ್ ಇಲ್ಲದಿದ್ದರೆ ಕಾಲ್ ಮಾಡಬಹುದು ಕಾಲ್ ಪಿಕ್ ಮಾಡೋದಿದ್ರೆ ವಾಟ್ಸಪ್ ಮಾಡಿ ಸೀಸನ್ ವೈಸ್ ಪ್ರೈಸಸ್ ಚೇಂಜ್ ಆಗ್ತಾನೆ ಇರ್ತದೆ ಆದರೆ ಇದು ಲಾಕಿ ಅಂತ ಹೇಳ್ತಾರೆ ಅದು ಹೆಣ್ಣು ಕೋಳಿ ಅದು ಈಗ ಸ್ವಲ್ಪ ಸೇಲ್ ಜಾಸ್ತಿ ಆಗಿದೆ ಅದರದ್ದು ಈಗ ಕೆಲವು ಪೂಂಜಲು ಇಂಚಿನ ಅನ್ಪೇನೆ ಗಂಡು 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 ಕೋಳಿ ಅದು ಸ್ವಲ್ಪ ಇದೆ ಈಗ ಕೆಲವು ಸೇಲ್ ಆಗಿದೆ ಹಾಗೆ ಬೇಕಿದ್ದವರು ಕಾಂಟ್ಯಾಕ್ಟ್ ಮಾಡಿ ನೋಡ್ಬೋದು ನೀರುಳ್ಳಿ ಕೂಡ ಫ್ರೈ ಆಗ್ತಾ ಉಂಟು ಸರಿ ಜೀರಿಗೆ ಹಾಕ್ತಾ ಇದ್ದಾರೆ ಜೀರಿಗೆ ಮಾಡ್ತಾರೆ ಕಾಯಿ ಬಿಟ್ಟರೆ ಅವು ಪಟಾಟ ಅಲ್ಲಾಗ ಇದು ಮಾಸ ಪಾಡ್ಕ ದಿಂಜ ಕಾಯರಲ್ಲಿ ಅದು ಒಟ್ಟು ಕಾಯಡು ಖರ್ಚಾಗಲಿ ಕೋರ್ತುವಲ್ಲಿ 8 kg ಉಂಡು ಒಂದು ನೆಟ್ಟು ರಡ್ ಉಂಡು ರಡ್ kg ಉಂಟು 2 kg ಕೋಳಿ ಇದೆ ಇದು ಎಲ್ಲ ಕ್ಲೀನ್ ಮಾಡಿ ಎಲ್ಲ
ಮಿಕ್ಸಪ್ ಮಾಡ್ಕೊನೆ. ಹಾಂ ಬೆರಕ ಬೆರದು ಬೇಯಕ್ಕ ಉಪ್ಪು ಉಪ್ಪು ಪಾಡ್ಕ ಉಪ್ಪು ಪಾಡ್ಬೆ ಕೂಡ ಆತು ನಂಗೆ ಪಾಡ್ನಾಂಡು ಇತ್ತು ಅಂತ ಪಾಡ್ಬೆ ಇದಕ್ಕೆ ಮಂಜಾಲ ಅವು ಕುಳಿತಕಾಯಿ ಇತ್ತು ಒಂದು ಬಲೆ ಒಂದು ಬೆಚ್ಚ ನಿನ್ನ ಬರೋದಾಗ್ತಾನೆ. ಒಂಚೂರು ಮಂಜಾಲ ಬೆಯ್ಯಾರ ಪಾಡ್ನ ಪಾಡ್ಕ. ಅರಿಶಿನ ಹಾಕ್ತಾ ಇದ್ದಾರೆ, ಹಾಕಿದ್ರು ಅರಿಶಿನ. ಬೆರದು ಸಿಕ್ಯಾರನಾಗ ಪುಳಿ ಹಂಚಿ ಪಾಡ್ಕ. ವಿಚಾರ ಬಂದ್ರೆ ಬರ್ಕೊಂಡಿದ್ದೆ ಈಗ. ಹಾಂ ಸರಿ, ಮುಚ್ಚಿವೆ. ಹಾಂ ಸರಿ. ಸುತ್ತಾಗ ಇನ್ನು ಬೇಯಲಿಕ್ಕೆ ಇಡುವ. ಸಿಕ್ಯಾರ ಪೂಜೆ ಸುಖಾಪುಗೈನಿ ಊಟ ಬರ್ತಾರೆ ಆಮೇಲೆ ಅಲ್ದಾನೆ ಅಲ್ಪಗಾರು ಒಂದು ಇದು ಉದ್ದದ ಮುಂಚಿ ಉದ್ದ ಮೆಣಸು ದೊಡ್ಡ ಚೂರು ಕುದ್ದದ ಖಾರ ಎತ್ತು ಕೂಡ ಹಾಕಿಗೆ ಜೀರ್ದರಿ ಮೆತ್ತೆ ಕೊತ್ತಂಬರಿ 4 ಮಿಕ್ಸ್ ಮಾಡುವ. ಸ್ವಲ್ಪ ಕಾಳು ಮೆಣಸು ಒಂಚೂರು ಅದೇ ಅದೆಲ್ಲ ಪೂರ ಪುಡಿ ಮಾಡ್ತದೆ. ಇದು ಪುಳಿ ಮತ್ತೆ ಬೊಕ್ಕ ಪುಂಚಿದ ಮೈಪುನ. ಸರಿ. ಇತ್ತ ಮೈಪರಿ ಪುಡಿ ಮಾಡ್ತಾರೆ. ಹುಳಿ ಎಲ್ಲ ಮತ್ತೆ ಹಾಕುವಂಥದ್ದು. ಈಗ ಇದನ್ನೆಲ್ಲ ಹುಡಿ ಮಾಡುವಂಥದ್ದು, ಡ್ರೈ ರೋಸ್ಟ್ ಮಾಡುವಂಥದ್ದು. ಇದನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದಾರೆ, ಸ್ವಲ್ಪ ಎಲ್ಲ ಮಸಾಲ. ಹುಡಿ ಮಾಡ್ತಾ ಇದ್ದಾರೆ. ಸಣ್ಣ ಹುಡು ಇದು ಸಣ್ಣ ಹುಡು ಉದ್ದದ ಮುಂಚೆ ಮಾತ್ರ. ಇದು ಉದ್ದ ಮೆಣಸಿದು ಹುಡಿ, ಉದ್ದ ಮೆಣಸಿನ ಹುಡಿ, ಉದ್ದದ ಮುಂಚೆ ಇದು ಸಣ್ಣ ಪುಡಿ ಅವರು. ಖಾರಕ್ಕೆ ಎಷ್ಟು ಬೇಕು ಅಷ್ಟು. ಇದನ್ನು ಗಿಡ್ಡ ಮೆಣಸನ್ನು ಹುಡಿ ಮಾಡುವ. ಅವೇ ಖಾರ ಎತ್ತು ಕೂಡ ಆತು ಪಾಡ್ದು ಬೊಕ್ಕ ಪೊಡಿ ಅಂತ ನಂಗೆ ಬೊಡ್ಸ್ಲಿಕ್ಕೆ ಖಾರ ಪಾಡ್ರಾಕ್ತದ. ಬೇಕಾದಾಗೆ ನಮಗೆ ಹಾಕ್ಬೋದು. ನಾವು ಬೇರೆ ಬೇರೆ ಒಂದು ಟಿಫಿನ್ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೇವೆ. ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಹಾಕ್ತೇವೆ. ಅದೇ ಅಂದರೆ ಉದ್ದ ಮೆಣಸು ಜಾಸ್ತಿ ಬೇಕಂತೆ. ಗಿಡ್ಡ ಮೆಣಸಿನ ಹುಡಿ ಪುಡಿ ಅವಡು. ಅದೇ ಕಡೆದೆಲ್ಲ ಪಾಡುವಿರುತ್ತೆ. ಒಟ್ಟಿಗೆ ಕಡೆದು ಕೂಡ ಹಾಕ್ಬೋದು. ನಾವು ಹುಡಿ ಮಾಡಿ ಹಾಕುವಂಥದ್ದು, ಅದೊಳ್ಳೆ ಟೇಸ್ಟ್ ಬರ್ತದೆ ಅಂತ ಹೇಳಿ. ಕೊತ್ತಂಬರಿ, ಜೀರ್ತರಿ, ಡೆಂಜಿ, ಮೆತ್ತೆ, ಕಾಳು ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ, ಬೊಕ್ಕತೆ, ಅದನ್ನೆಲ್ಲ ಈಗ ಹುಡಿ ಮಾಡುವಂಥದ್ದು. ಅವು ಒಂದು ಇದನ್ನೆಲ್ಲ ಈಗ ಒಟ್ಟಿಗೆ ಹುಡಿ ಮಾಡುವಂಥದ್ದು. ಮತ್ತೆ ಪ್ರೊಸೆಸ್ ಮಾಡಿ ತೋರಿಸ್ತೇವೆ. ಕೊತ್ತಂಬರಿ, ಜೀರಿಗೆ, ಕರಿಬೇವು, ಮೆತ್ತೆ ನೋಡ್ಬೋದು ನೈಸಾಗಿ ರುಬ್ಬಿದ್ದಾರೆ. ಹುಡಿ ಮಾಡಿಟ್ಟು ಡ್ರೈ ರೋಸ್ಟ್ ಆಗಿ ಪುಡಿ ಮಾಡ್ತದ್ದು. ಅಂಟುಂಡು ಅಂದರೆ ಜಾಸ್ತಿ ಎಣ್ಣೆ ಹಾಕಿ ಫ್ರೈ ಮಾಡಬಾರ್ದಂತೆ, ಇಲ್ಲದಿದ್ದರೆ ಅದು ಜಾರಿಗೆಲ್ಲ ಅಂಟುತ್ತದಲ್ಲ, ಅದಕ್ಕೋಸ್ಕರ. ಹಾಂ ಸರಿ, ಈಗ ಇದು ರೆಡಿ ಆಯಿತು. ಮತ್ತೆ ನೆಕ್ಸ್ಟ್ ಪ್ರೊಸೆಸ್ ನೀರುಳ್ಳಿ, ಬೆಳ್ಳುಳ್ಳಿ ಕಾಯ್ತಾರ, ಎಣ್ಣೆ ಮೈಪುಗ ಎಣ್ಣೆ ಮೈತದೀಕ ಎಣ್ಣೆ ಕಾಯಿನಾಗ ಇನ್ನು ಪಾಡ್ದು ತೊತ್ತದು ಪುಡಿ ಅನ್ಪರ. ಸರಿ. ಎಣ್ಣೆ ಹಾಕಿದ್ರು, ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇವೆ. ಹಾಂ ಸರಿ. ಎಣ್ಣೆ ಕಾಯಿಂಡು
ಬೆಳ್ಳುಳ್ಳಿ ಹಾಕ್ತಾ ಇದ್ದಾರೆ ಅವರು. ಬೆಳ್ಳುಳ್ಳಿ ನೀರುಳ್ಳಿ ಒಟ್ಟಿಗೆ ಪಾಡು. ಹಾಂ, ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಒಟ್ಟಿಗೆ ಹಾಕ್ತಾ ಇದ್ದಾರೆ. ಚೆನ್ನಾಗಿ ಫ್ರೈ ಮಾಡಬೇಕು. ಕರಿಬೇವು ಕೂಡ ಹಾಕಿದ್ರು. ಹಾಂ ಸರಿ. ಅರಿಶಿನ ಹಾಕ್ತಾ ಇದ್ದಾರೆ. ಪಾಡ್ದೆ ಕಡೆ ಅದೊಂದು ಜೂರು ಪರಿಮಳ ಕಾಯಿಂದ ಪರಿಮಳ ಹಾಕೋದು. ಹಾಂ ಒಂಚೂರು ಪಾಡು. ಹಾಂ ಏತು ಒಂದು ಚಮಚ ಪಾಡ್ಯಾರ. ಒಂದು ಚಮಚ ಪಾಡ್ಯ. ಹಾಂ ಸರಿ. ಚಕ್ಕೆ ಗೊಂಟೆ ಲವಂಗ ಲವಂಗ ಅದಾದ ಚೆನ್ನಾಗ ಇಂಜಿಪ್ಪುಡು ಜೀರಿಗೆ ಬಾಡಿಗೆ ಜೀರಿಗೆ ಕಡೆನ ಪಾಡ್ತಾರ ಕಡೆನಾಗ ಕಡೆ ಪಾಡ್ತದ ಅಂದ್ರೆ ಐದು ಸಾಮಾನು ಪೊಡಿ ಹೋಗ್ತಾರ ಮೈತುಂಡದು ಯಾರು ಚಕ್ಕೆ ಲವಂಗ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯ್ತು. ನೋಡ್ಬೋದು. ಈಗ ಇದನ್ನು ತೆಗೆಯುವ. ಒಂದು ಪ್ಲೇಟಲ್ಲಿ ತಣಿಲಿಕ್ಕೆ ಇಡುವ. ಮಿಕ್ಸಿಯಲ್ಲಿ ಹಾಕುವಾಗ ಬಿಸಿ ಇರ್ತದಲ್ಲ. ತೆಂಗಿನ ತುರಿ ಏತು ತಾರ ಎಂಡೈಟ್ ಎಟ್ಟು ಒಂಜಿ ಗಡಿ ಅರ್ಧ ಗಡಿ ಅರ್ಧ ಇಡೀ ಒಂಜಿ ಗಡಿ ಮಂಡ ಅರ್ಥ ಹಾಕುದು ಕನ್ನಡ ರಡ್ಡು ಗಡಿ ಹೊಂಡ ಒಂಜಿ ತಾರ ಇಣ್ಣೆ ಅನ್ಪುಡ ರಡ್ಡು ಗಡಿ ಮಲ್ಪು ಜನ ನಮ್ಮ ಒಂಜಿ ತಾರ ಇನ್ನು ರಡ್ಡು ಗಡಿ ಅನ್ಪುಡ ಗಡಿ ದರ್ತಿ ಒಕ್ಕ ದರ್ಪರ್ದು ಮಿಡಿ ತಾರ ಆಯ್ತಾ ಒಂಜಿ ಗಡಿಂದೆ ಮಲ್ಪುಡ ತೆಂಗಿನಕಾಯಿ ತಕೊಂಡಿದ್ದಾರೆ. ತೆಂಗಿನ ತುರಿ ಒಂದು ಒಂಜಿ ಗಡಿ ಮಾಡ್ಕ ನಿಂಜ ತಾರಾಯಿ ಬೊಡ್ಚಿ ಅದು ಸ್ವಲ್ಪ ಎಣ್ಣೆ ಉಂಟಲ್ವಾ ಅದೇ ಸಾಕು. ಎಣ್ಣೆ ಅತ್ತು ಇಂಜಿನಲ್ಲಿ ಎಣ್ಣೆ ಮೈ ಪೋಡು ಮುಂಚಿ ಸೆಕೆ ಬರ್ತದೆ. ಶೆಕೆ ಬಂತು. ಒಂಚೂರು ಪುಲಿ ಆವಡತ ಪುಲಿ ಪುಂಚಿದ ಮೈಪೆ ಹುಣಸೆ ರಸ ಹಾಕ್ತಾ ಇದ್ದಾರೆ. ಪುಲಿ ಪುಂಚಿದ ಮೈತುನ ಶೆಕೆಗೆ ಏತು ನಂಗೆ ರುಚಿಗೆ ಕೂಡ ಆತು ಮೈತುನಂಡು ನೆಕ್ ನನ್ನ ಆರೆಪ್ಪುಲ ಪೊಡಿ ಮಲ್ಸಿನಲ್ಲ ಪಾಡೋಲಿ ಬೇಯ್ತದೆ. ಸರಿ. ಕೋಳಿ ಪುಲಿಯನ ಪುಲಿ ಹುಟ್ಟುಡು ದಾದ ಮಿಕ್ಕಿ. ಸರಿ ಆಯ್ಕೆ ಮುಂಚಿದ ಪೊಡಿ ಪಾಡ್ಕ ಮುಂಚಿದ ಪೊಡಿಯಾ ಪೊಡಿ ಪೊಡಕ್ಕೆ ಸಾಮಾನು ಪೊಡಿ ಅಂತ ಸಾಮಾನು ಉಂಡು ಸಾಮಾನು ಪೊಡಿ ಇಲ್ಲ ಇದ್ದದ ಪೊಡಿ ಉಂಡ ಹೈಟೆ ಉಂಡತ ಪಾಡ್ಕ ಪೊಡಿ ಮಾಡ್ತೀವಿ ನಾವು ಮುಂಚಿದ ಪೊಡಿ ಏತು ಕೂಡ ಆತು ಪಾಡ್ನಾಂಡು ಆ ಉದ್ದದ ಒಂದು ಕುದ್ಯೋದ ನಂಗೆ ಖಾರ ಏತು ಕೂಡ ಆತು ಪಾಡೋಡತ ಅಂದು ಸಾಮಾನು ಕೊತ್ತಂಬರಿ ಜೀರ್ದಾರಿ ಮೆತ್ತೆ ಮಾತ ಆರಾಮ್ಸೆ ಮಾಡ್ಕೊಳ್ಳಿ, ತೊಂದರೆ ಇಚ್ಚಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹುಡಿಯನ್ನು ಹಾಕ್ಬೋದು. ಹುಳಿ ಕೂಡ ಹಾಗೇನೆ ನಿಮ್ಗೆ ರುಚಿಗೆ ನೋಡಿ ಹಾಕ್ಬೇಕಾಗ್ತದೆ. ಒಂಚೂರು ಕಮ್ಮಿ ಉಂಡತೆ ಹುಳಿ ಅದೇ ಒರಿ ಕೋರಿಗೆ ಒತ್ತಾಡ್ಬೇಕು ಪುಲಿ.
పాడదాపుడు ఉప్పుల పాడతారండి ఉప్పుల అరటి పాడదాపుడు అండ నేను చూరు తారాయి మత పాడరుండక మంచ పొడి పాడినాక నీరు రాజులు నీరు ఇత్తనల ಅನೇ ಅದೊಟ್ಟು ಸೊತ್ತದನ ತಾರಾಯಿ ಪಾಡ್ದನ ಪೂರಾಜುಲು ಇದು ಒಂಜಿ ಚೂರು ಸಿಕ್ಕ್ಯಾರು ತಾರಾಯಿ ಪಾಡ್ನಾಗ ದಯ ಗೊತ್ತುಂಡ ಇದು ನೆಕ್ಕು ಪಿಲಿ ಬಿಚ್ಚು ಇಟ್ಕೊಡತ್ತ ತುಂಡುಗು ಅಂದ ಆಯ್ಕೆ ಒಂಜಿ ಚೂರು ಇಂಚೇನೆ ಇದು ಬೆಚ್ಚ ನನ್ನ ತಾರಾಯಿ ಪೊಡಿ ಮಾಡ್ತು ಪಾಡ್ದನಾಗ ಸರಿ ಹಾಕ್ದು ಸರಿ ಅಪ್ಪ ನಾನು ಒಂಜಿ ನೀರುಳ್ಳಿ అందులో పొడి వంతు పాడోడత నెల్ల పాడినాక సరే ಹಾಕ್ದು సరే పాడగైతే బాగా మిచ్చిగా చూడు పొడి వంతు పాಡ್ಕ ಬೆಳ್ಳುಳ್ಳಿ ಲವಂಗ ಮತ್ತೆ ಉಂಡಾಕ ಪುಡಿ ಸಾಕು ಜಾಸ್ತಿ ಸಣ್ಣ ಆಗ್ಬೇಕಂತೇನಿಲ್ಲ ಅದೇ ಜಾಸ್ತಿ ಸಣ್ಣ ಹೊಡೆದಿಕ್ಕಿ ನೋಡ್ಬೋದು ಬೆಳ್ಳುಳ್ಳಿ ನೀರುಳ್ಳಿ ಇದ್ರದ್ದು ಇದು ಒಳ್ಳೆ ಪರಿಮಳ ಬರ್ತದೆ ಟೇಸ್ಟ್ ಕೂಡ ಬರ್ತದೆ ನೀವು ಕೂಡ ಟ್ರೈ ಮಾಡಿ ತೆಂಗಿನ ತುರಿಯನ್ನು ಫ್ರೈ ಮಾಡಿದ ತೆಂಗಿನ ತುರಿಯನ್ನು ಕೂಡ ಒಂದು ಸುತ್ತು ತಿರುಗಿಸ್ತಾ ಇದ್ದಾರೆ ನೋಡ್ಬೋದು ಸೆಕೆ ಕಲರ್ ಸಹ ನೋಡ್ಬೋದು ಬೆಳ್ಳುಳ್ಳಿ ನೀರುಳ್ಳಿ ಮತ್ತೆ ಪಾಡ್ತೇವೆ ಮನಸ್ಸಿಲ್ಲತ್ತ ಐದು ಪಾಡ್ತೇವೆ ಹಾಂ ಸರಿ ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದಾರೆ ನೋಡ್ಬೋದು ಅಡೇಗೆ ಚೂರು ಬೆಚ್ಚಾರ ಬೊಕ್ಕ ಬಾಗ್ತುಗ ಮಿಕ್ಸಪ್ ಮತ್ತೆ ಮಾಡ್ಲಿಕ್ಕಂತೆ ಕೋರಿನ ಹಾಕ್ಬಿಡೋದು ಸತಿ ಆಯ್ತೆ ಇಲ್ಲ ಅಂದದ್ದು ಮಿಕ್ಸಪ್ ಮಾಡ್ತಾರಾ ಮತ್ತೆ ತಾರ ಎಲ್ಲ ಪಾಡದು ಸುಕ್ಕ ನಡ ಪಸರಟ್ಟಿನಾಗ ಸೋಪು ಪಸರಟ್ಟು ಮುಂಚೆನೆ ನಾನು ಸೂತೆಕ್ಕಾಗ ಅಡವು ಮಣ್ಣದ ಬಿಸಾಲತ ಅಡೇಗೆ ಬುಕ್ಕೋಗನ ಪಸರಟ್ಟು ಈಗ ಆಯಿತು ಇನ್ನು ಅದರಲ್ಲೇ ಬಿಡುವ ಇದು ಅಂತ ಆಯ್ತು ಈಗ ನಮ್ಮ ಪದಾರ್ಥ ರೆಡಿ ಆಯಿತು ನಾಟಿ ಕೋಳಿ ಸುಕ್ಕ ಹುರಿದ ಕೋರಿದ ಸುಕ್ಕ ಸುಕ್ಕ ನನ್ನ ಬಾಯಿ ಮುಚ್ಚಿಗ ಜಾದಿಕ ಹಾಂ ಸರಿ ಅದು ಜಾದಿಕ ಇನ್ನು ತೆಗೆದಿಡುವ ಅದನ್ನು ತಿಂಡಿ ಹೊರ್ತುಂಟದಿಂದ ಅಡಿ ಬರ್ತದು ಅಂದ ಕೋರಿದ ಸುಕ್ಕ ನೋಡ್ಬೋದು ಸುಕ್ಕ ಕೋಳಿ ಸುಕ್ಕ ಹಿರಿ ಒಂಜನಕ್ಕೆ ಏನಿತ್ತೇರು ಇಂಕ ಪುದರ್ ನೆನಪಾಯ್ಚಿ ಎಂಚಿನ ಪಂಡ ಅವೆನ್ನು ತಡ್ಯ ದೀಪರತ ಅವೆನ್ನು ಬೊಕ್ಕದಾದ ಮಲ್ಪರು ಪಂದ್ ತಿನ್ಪುನತೆ ತಿನ್ನೋದೆ ಬೊಕ್ಕ ನಮ್ಮ ತಿನ್ಪದೆ ಅದು ನಾವು ಹಿರಿಯರಿಗೆ ಇಟ್ಟದನ್ನು ಮತ್ತೆ ನಾವೇ ತಿಂತೇವೆ ತಿನ್ಪುಜೆ ಒಳಗಿಟ್ಟದನ್ನು ತಿಂತಾರೆ ಹೊರಗಿಟ್ಟದನ್ನು ತಿನ್ನುದಿಲ್ಲ ಅಂತ ತೂಪೇರು ಈಗ ಟೇಸ್ಟ್ ಮಾಡಿ ನೋಡ್ತಾರೆ ಅವರು ಹಾಂ ಸರಿ ಇಡತನೆ ಸೊಕತನೆ ಏನೆಲ್ಲ ಟೇಸ್ಟ್ ಮಂತಿದೆ ತಿನ್ಸಿಲ್ಲ ಇಕ್ಲಲ್ಲ ಅವರ ಟ್ರೈ ಮಲ್ಪಡದೆ ರುಚಿ ಹಾಂ ಸರಿ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿಯನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಕೂಡ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ನವರಿಗೆ ಶೇರ್ ಮಾಡಿ ಅದೇ ಕೋರಿ ಓಡಿತ್ತಿನಕ್ಲು ಪನ್ಲೆ ಕರ್ಪ ಅಂಡ ಒಂಚೂರು ಲಾಕಿಲಿತ್ತು ಒಂಚೂರು ಕಮ್ಮಿ ಉಂಡು ಪುಂಜಲುಲ್ಲ ಓಡಿತ್ತಿನಕ್ಲು ಪನ್ಲೆ ಪುಂಜಗಳಿದೆ ಈಗ ಎಡೆ ಎತ್ತನತೆ ಸರಿ ಈ ವಿಡಿಯೋ ಮುಗಿಪಾಗತ್ತೆ ಮೂಲೆ ಸರಿ